ರೀತಿಯ ರಕ್ತ ಹರಿಯುವಂತಹದ್ದು ತೀರಾ ಒಂದು ಅತಿರೇಕದ ಮತೀಯ ಧ್ರುವೀಕರಣ, ಹಿಂದೂ ಮುಸ್ಲಿಂ ಧ್ರುವೀಕರಣ ಅಥವಾ ಬೇರೆ ಬೇರೆ ಧರ್ಮಗಳ ಮಧ್ಯೆ ಧ್ರುವೀಕರಣ ಅದರ ಉತ್ತುಂಗಕ್ಕೆ ತಲುಪಿರುವಂತಹ ಒಂದು ಕರಾಳ ಸಂದರ್ಭಕ್ಕೆ ನಾವು ಸಾಕ್ಷಿ ಆಗ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಮೇಲೆ ನಮ್ದು ಅಪಾರ ನಿರೀಕ್ಷೆಗಳಿತ್ತು. ಕೆಲವೆಲ್ಲ ಸಮಸ್ಯೆಗಳಾಗಿದೆ ಈ ನಡುವೆ. ಮುಖ್ಯಮಂತ್ರಿಗಳು ನಾವೆಲ್ಲರೂ ಬಹಳಷ್ಟು ಇಷ್ಟಪಡುವ ಸೈದ್ಧಾಂತಿಕ ಪದ್ಧತಿಯುಳ್ಳ ನಾಯಕರು BK ಹರಿಪ್ರಸಾದ್ ಅವರನ್ನ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಭೇಟಿಯಾಗಿ ಕರಾವಳಿಯ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಏನೇನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಮಾತಾಡಿರುವಂಥದ್ದು ಮತ್ತು ಅವರನ್ನು ವಿಶೇಷವಾಗಿ ಜಿಲ್ಲೆಗೆ ಕಳಿಸಿರುವಂಥದ್ದು ನಮ್ಗೆಲ್ಲರಿಗೂ ಒಂದಿಷ್ಟು ನೆಮ್ಮದಿ ನಿರೀಕ್ಷೆಗಳನ್ನ ಮೂಡಿಸಿತ್ತು. ಅದರಿಂದ ಅವರು ಅದೇ ಕೆಲಸದ ಮೇಲೆ ಈ ಜಿಲ್ಲೆಗೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನ ಭೇಟಿ ಮಾಡಿ ಅವರ ಜೊತೆ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ನಮ್ಮ ಭಾವನೆಗಳನ್ನ, ನಮ್ಮ ಸಲಹೆಗಳನ್ನ ಮತ್ತು ನಮ್ಮ ನಿರೀಕ್ಷೆಗಳನ್ನ ತಲುಪಿಸುವ ನಿಟ್ಟಿನಲ್ಲಿ ಅವರ ಹತ್ರ ಮಾತಾಡಲಿಕ್ಕೆ ಎಲ್ಲರೂ ಬೇರೆ ಬೇರೆ ರಂಗಗಳ ಗಣ್ಯರು, ಸಿನಿಮಾ ರಂಗದಲ್ಲಿ ಕೆಲಸ ಮಾಡುವವರಿದ್ದಾರೆ, ನಾಟಕ ರಂಗಭೂಮಿಯಲ್ಲಿ, ನ್ಯಾಯಾಲಯದಲ್ಲಿ ಕೆಲಸ ಮಾಡುವ ವಕೀಲರುಗಳು, ಶಿಕ್ಷಣ ಕ್ಷೇತ್ರದ ಬಹಳಷ್ಟು ಪ್ರೊಫೆಸರ್ಗಳು ಮತ್ತು ವೈದ್ಯಕೀಯ ರಂಗದ ಗಣ್ಯರುಗಳು ಕೂಡ ಬಂದಿದ್ದಾರೆ. ಇದೆಲ್ಲ ವಿಚಾರವಾದಿಗಳು, ಚಳವಳಿಗಳು, ಅಲ್ಪಸಂಖ್ಯಾತ ಸಮುದಾಯಗಳ ಮಧ್ಯೆ ಅವರು ಹತಾಶೆಗೆ ಹೋಗದ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ನಾಯಕರುಗಳು ಎಲ್ಲರೂ ಇದ್ದಾರೆ. ಅವರೆಲ್ಲರನ್ನೂ ಕೂಡ ನಾನು ಈ ಸಭೆಗೆ ಸ್ವಾಗತಿಸ್ತೀನಿ. ನಾವೆಲ್ಲ ಸಮಾನ ಮನಸ್ಕರ ಗೆಳೆಯರೆಲ್ಲ ಒಟ್ಟಾಗಿ ಯಾವತ್ತು ಕೆಲಸ ಮಾಡುವವರು, ದಲಿತ ಚಳವಳಿಯವರು, ಕಾರ್ಮಿಕ ಚಳವಳಿಯವರು ಎಲ್ಲರೂ ಕೂಡ ನಮ್ಮ ಜೊತೆಗಿದ್ದಾರೆ. ಈಗ ನಾವು ಸ್ವಲ್ಪ ಖಾಸಗಿ ಅವ್ರ ಹತ್ರ ಮಾತಾಡ್ತೀವಿ, ಆನಂತರ ಮಾಧ್ಯಮಗಳ ಜೊತೆ ಅನಂತರ ಅಗತ್ಯ ಇದ್ರೆ ನಾವು ಆಮೇಲೆ ಮಾತಾಡ್ತೀವಿ. ಎಲ್ರಿಗೂ ಸ್ವಾಗತ, ಮಾಧ್ಯಮದವರಿಗೂ ಧನ್ಯವಾದ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.